ಮಂಗಳೂರು ಬಂಗ್ರಕೂಳೂರು ವಾರ್ಡಿನ ಕಾರ್ಪೊರೇಟರ್ ಕಿರಣ್ ಕುಮಾರ್ ಮುತುವರ್ಜಿಯಿಂದ ಕೋಡಿಕಲ್ನಲ್ಲಿ ಕಸದ ರಾಶಿ ತುಂಬಿದ್ದ ಬ್ಲಾಕ್ ಸ್ಪಾಟ್ ಅನ್ನು ಸ್ವಚ್ಛಗೊಳಿಸಿ ಸೆಲ್ಫಿ ಸ್ಪಾಟ್ನಾಗಿ ಪರಿವರ್ತಿಸಲಾಗಿದೆ. ಇಂದು ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಸ್ವಚ್ಛತೆ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಲ್ಲಿ ಅರಿವಿರಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಕೆಲವರು ಪ್ರತಿನಿತ್ಯ ಕಸವನ್ನ ಎಸೆದು ಬ್ಲಾಕ್ ಸ್ಪಾಟ್ ಅನ್ನಾಗಿಸಿ ಪರಿವರ್ತಿಸಲಾಗಿದೆ ಎಂದು ಹೇಳಿದರು. ಅಂತಹ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿ ಸಮಾಜಕ್ಕೆ ಸುಂದರ ಸಂದೇಶ ಕೊಡುವ ಪರಿಸರ ಸಂರಕ್ಷಣೆಯ ವರ್ಣರಂಜಿತ ಚಿತ್ರ ಬಿಡಿಸಿ ಸೆಲ್ಫಿ ಸ್ಪಾಟ್ ಆಗಿ ಪರಿವರ್ತಿಸಿದ ಪಾಲಿಕೆ ಕೆಲಸ ಶ್ಲಾಘನೀಯ ಎಂದು ಅವರು ಹೇಳಿದರು. ಯೋಜನೆಯಡಿಯಲ್ಲಿ ಸ್ವಚ್ಛ ಕೋಡಿಕಲ್ ಅನ್ನುವಂಥ ಯೋಜನೆಯನ್ನು ಸ್ಥಳೀಯ ಕಾರ್ಪೊರೇಟರ್ ನನ್ನ ಮಿತ್ರ ಅಂತ ಕಿರಣ್ ಕುಮಾರ್ ಕೋಡಿಕಲ್ ಹಾಕ್ಕೊಂಡು ಬಹುಶಃ ಈ ಒಂದು ಏರಿಯಾದಲ್ಲಿ ಜನ ಮನೆಯ ಕಸಗಳನ್ನಿರ್ಬೋದು, ಬೇರೆ ಬೇರೆ ರೀತಿಯ ಕಸಗಳನ್ನು ಇಲ್ಲಿ ಹಾಕುವುದನ್ನು ಕಂಡು ಬಂದಾಗ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬಹುಶಃ ಸ್ಥಳೀಯ ನಮ್ಮ ಯುವಕ ಸಂಘ ಮತ್ತು ಸ್ಥಳೀಯರೊಂದಿಗೆ ಕೂಡಿಕೊಂಡು ಕೆಲಸವನ್ನು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಕಿರಣ್ ಕುಮಾರ್ ಕೋಡಿಕಲ್ ಕಾರ್ಪೊರೇಟ್ ಒಂದು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸಿದ್ದೇನೆ. ಹಾಗೆ ಶ್ರೀ ನಾಗಬ್ರಹ್ಮ ತರುಣ ವೃಂದದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮುಂಚೆಯಲ್ಲಿ ನಿಂತ್ಕೊಂಡು ಈ ಕೆಲಸವನ್ನು ಮಾಡಿರ್ತಾರೆ. ಅವರ ಊರಿನ ಅವರ ಗ್ರಾಮದ ಪರವಾಗಿ ನಾವು ಕೈ ಜೋಡಿಸ್ತೇವೆ ಈ ವಿಷಯದಲ್ಲಿ ಅನ್ನುವಂಥದ್ದಕ್ಕೆ ಮುಂದೆ ಬಂದಿದ್ದಾರೆ. ಇದೇ ರೀತಿ ಬೇರೆ ಸಂಘಟನೆಗಳು ಮುಂದೆ ಬಂದರೆ ಬಹುಶಃ ನಮಗೆ ನಮ್ಮ ಊರನ್ನು ನಮ್ಮ ಗ್ರಾಮವನ್ನು ಸ್ವಚ್ಛ ಇಡಲಿಕ್ಕೆ ಸಾಧ್ಯ. ಈ ಸಂದರ್ಭ ಮೇಯರ್ ಪ್ರೇಮಾನಂದ್ ಶೆಟ್ಟಿ, ಉಪಮೇಯರ್ ಸುಮಂಗಳ ರಾವ್, ಪಾಲಿಕೆ ಸದಸ್ಯರಾದ ಮನೋಜ್ ಕುಮಾರ್, ಕಿರಣ್ ಕುಮಾರ್, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮಹಾನಗರ ಕಾರ್ಯವಾಹ ಮನೋಹರ್ ಕೋಡಿಕಲ್, ಗೋಪಾಲ್ ಕೋಟ್ಯಾನ್, ಹರೀಶ್ ಶೆಟ್ಟಿ, ಕಿರಣ್ ಜೋಗಿ ಹಾಗೂ ನಾಗರಿಕರು ಉಪಸ್ಥಿತರಿದ್ದರು.